ರಸ್ತೆ ದುರಸ್ತಿಯನ್ನ ನಡೆಸ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಶಾಸಕರ ಕಾರನ್ನ ಅಡ್ಡಗಟ್ಟಿ ಪ್ರತಿಭಟನೆ ನಡೆಸ್ತಾ ಇದ್ದವರನ್ನ ವಶಕ್ಕೆ ಪಡೆದ ಪ್ರಕರಣ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ರಸ್ತೆ ಬೇಕೆಂದು ಪ್ರತಿಭಟನೆ ಮಾಡಿದವರ ವಿರುದ್ಧ ಕೇಸನ್ನ ದಾಖಲು ಮಾಡಿದ್ರೆ ನಾಳೆಯಿಂದ ಶಾಸಕರು ಹೋದಲೆಲ್ಲ ಪ್ರತಿಭಟನೆಯನ್ನ ಮಾಡ್ತೇವೆ ಎಂದು ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ದುರಸ್ತಿಯನ್ನ ನಡೆಸ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಶಾಸಕರ ಕಾರನ್ನ ಅಲ್ಲಿನ ತಾರಿಗುಡಿಯ ಸ್ಥಳೀಯರು ಅಡ್ಡಗಟ್ಟಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು. ತಕ್ಷಣವೇ ಪುತ್ತೂರು ನಗರ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದಿದ್ರು. ಸುದ್ದಿ ತಿಳಿದ ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ಪ್ರತಿಭಟನೆಗೈದವರನ್ನ ಸಂತೈಸಿ ಈ ಪ್ರಕರಣದಲ್ಲಿ ಕೇಸನ್ನ ದಾಖಲಿಸಿದ್ರೆ ನಾಳೆಯಿಂದ ಶಾಸಕರು ಹೋದಲೆಲ್ಲ ಪ್ರತಿಭಟನೆಯನ್ನ ನಡೆಸುತ್ತೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವೇ ಐಕ್ಬಡದು ಸೈಪುಣಿ ಹತ್ತು ದಾನಿ ಬಣ್ಣ ತೂಕ ನಾನು ಇನಿ ನೆಕ್ ಕೇಸ್ ಪಾಡ್ಯಾರಡ ಎಲ್ಲಾರು ಓಡೇ ಅವ್ರು ಪೂರ ಬದುಕು ಯಾನೆ ಅರ್ಧ ಗಂಟೆಗೆ ಬರ್ಬೇಕು